ಇತ್ತೀಚಿನ ದಿನಗಳಲ್ಲಿ ಕೃಷಿ ಅಂದ್ರೆ ನಷ್ಟ ಕಷ್ಟ ಎಂದು ಹೇಳ್ತಾ ಹಳ್ಳಿಯನ್ನ ಬಿಟ್ಟು ನಗರಗಳತ್ತ ಮುಖ ಮಾಡುವವರೇ ಹೆಚ್ಚು. ಜಮೀನು ಇದ್ರೂ ಕೂಡ ಹವಾಮಾನ ವೈಪರೀತ್ಯ, ನೀರಿನ ಕೊರತೆ, ಕಾರ್ಮಿಕರ ಅಭಾವ ಎಂದು ಸಬೂಬು ಹೇಳುವವರ ನಡುವೆ 84ರ ಇಳಿ ವಯಸ್ಸಿನಲ್ಲೂ ಅದೇ ಉತ್ಸಾಹ, ಪರಿಶ್ರಮದಿಂದ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿರುವವರೇ ಈ ಮೋಲಿ ಡಿಸೋಜ. ಕಳೆದ 64 ವರ್ಷಗಳಿಂದ ಮಣ್ಣಿನೊಂದಿಗೆ ಬದುಕು ಕಟ್ಟಿಕೊಂಡು ಉಳಿದವರಿಗೆ ಮಾದರಿಯಾಗಿದ್ದಾರೆ. ಬಜಪೆಯ ಅಟ್ಕಬಾರೆಯ ಸಾಧಕೀಯ ಬದುಕಿನ ಸ್ಫೂರ್ತಿದಾಯಕ ಕತೆ ಇಲ್ಲಿದೆ. ವಯಸ್ಸು 84, ಆದರೆ ಉತ್ಸಾಹ ಮಾತ್ರ ಯುವಕರನ್ನೇ ನಾಚಿಸುವಷ್ಟು. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲೇ ಬೆವರು ಸುರಿಸುವ ಈ ಸಾಧಕಿಯನ್ನ ನೋಡಿದ್ರೆ ವಯಸ್ಸು ಎಂಬುದು ಕೇವಲ ಒಂದು ಸಂಖ್ಯೆ ಎನ್ನುವುದು ಅರ್ಥವಾಗುತ್ತದೆ. ಬಜಪೆಯ ಅಟ್ಕಬಾರಿಯ ನಿವಾಸಿ ಮೋಲಿ ಡಿಸೋಜ 17ರ ಹರೆಯದಲ್ಲಿ ಲೂಯಿಸ್ ಡಿಸೋಜ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಆದರೆ ವಿಧಿಯಾಟ ಕ್ರೂರವಾಗಿತ್ತು. 31ನೇ ವಯಸ್ಸಿನಲ್ಲೇ ಪತಿಯನ್ನ ಕಳೆದುಕೊಂಡ ಅವರು 4 ಮಕ್ಕಳ ಜವಾಬ್ದಾರಿಯನ್ನ ಹೊತ್ತರು. ತರಕಾರಿ ಕೃಷಿಯನ್ನೇ ಬದುಕಿನ ಆಧಾರವಾಗಿಸಿಕೊಂಡರು. ಹೊಲದಲ್ಲಿ ಬೆವರು ಸುರಿಸಿ ದುಡಿದು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಮದುವೆಯನ್ನೂ ಮಾಡಿಕೊಟ್ಟರು. ಇಂದು 2 ಮಕ್ಕಳು ಮುಂಬೈನಲ್ಲಿ ನೆಲೆಸಿದ್ದರೆ ಇನ್ನಿಬ್ಬರು ಮಕ್ಕಳು ಊರಿನಲ್ಲೇ ತಾಯಿಗೆ ಆಸರಿಯಾಗಿದ್ದಾರೆ. ಸುಮಾರು 4 ಎಕರೆ ಸಮೃದ್ಧ ತೋಟದ ಜೊತೆಗೆ ಪ್ರತಿ ವರ್ಷ 3ರಿಂದ 4 ಎಕರೆ ಜಾಗದಲ್ಲಿ ತರಕಾರಿ ಬೆಳೆಸುವ ಮೋಲಿ ಅವರು ಬೆಂಡೆಕಾಯಿ, ಮುಳ್ಳು ಸೌತೆ, ಹೀರೆಕಾಯಿ, ಹಾಗಲಕಾಯಿ, ಗೆಣಸು, ಬಸಳೆ, ಕುಂಬಳಕಾಯಿ ಹಾಗೂ ಹರಿವೆ ಸೇರಿದಂತೆ ಹಲವು ಬಗೆಯ ತರಕಾರಿಗಳನ್ನು ಬೆಳೆದಿದ್ದಾರೆ. ಹಿರಿಯ ಮಗ, ಸೊಸೆ ಹಾಗೂ 2 ಮೊಮ್ಮಕ್ಕಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮನೆಯ ಸಮೀಪದ ಜಾಗದ ಜೊತೆಗೆ ಕುಮೇರು ಪ್ರದೇಶದಲ್ಲೂ ತರಕಾರಿ ಕೃಷಿಯನ್ನ ವಿಸ್ತರಿಸಿದ್ದಾರೆ. ವ್ಯಾಪಾರಿಗಳು ರಿಕ್ಷಾದಲ್ಲಿ ಮನೆಗೆ ಬಂದು ತರಕಾರಿಯನ್ನ ತೂಕ ಮಾಡಿ ಖರೀದಿಸಿಕೊಂಡು ಹೋಗ್ತಾರೆ. ಮಾರುಕಟ್ಟೆಯ ಚಿಂತೆ ನನಗಿಲ್ಲ. ನಾನು, ಮಗ, ಸೊಸೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಕೃಷಿಯನ್ನ ಮಾಡುತ್ತಿದ್ದೇವೆ. ಕೃಷಿಯನ್ನೇ ಅವಲಂಬಿಸಿದ್ದೇನೆ ಎನ್ನುತ್ತಾರೆ ಮೋಲಿ. 3 ಎಕರೆ ಜಿಲ್ಲೆ ಇರಬಹುದು. 64 ವರ್ಷದಿಂದ ನಾನು ಕಾಯಿ ಪಲ್ಯ ಮಾಡ್ತೇನೆ. ನಾವು ಇಲ್ಲಿ ಬಸ್ಪೆಗೆ ಇಲ್ಲಿ ಅಂಗಡಿ ಉಂಟಲ್ಲಿ, ಅವರು ರಿಕ್ಷಾ ಕೊಡಿಸ್ತಾರೆ, ನಾವು ಕೊಡುವುದು ಅವರಿಗೆ. ಬೆಳಿಗ್ಗೆ ಆಗ್ಬೇಕು ಅವರಿಗೆ. ನಾವು 6 ಗಂಟೆಗೆ ಹೋಗ್ಬೇಕು. ನಾನು, ಮಗ, ಸೊಸೆ ಎಲ್ಲ ಹೋಗ್ತೇವೆ. 3 ಒಟ್ಟಿಗೆ ನಾವು 5 ಮಂದಿ ಇದ್ದೇವೆ. 2 ಮಗನ ಮಕ್ಕಳು ಮತ್ತು ನಾನು ಮತ್ತು ಅವರ ಮಗ ಮತ್ತು ಮಗನ ಹೆಂಡತಿ. ಯಾವುದೇ ಕೆಲಸ ಮಾಡಲು ವಯಸ್ಸು ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂಬುದನ್ನ ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದ್ದಾರೆ ಇವರು. ಛಲ, ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಯಾವುದೇ ಸವಾಲನ್ನ ಗೆಲ್ಲಬಹುದು ಎಂಬುದಕ್ಕೆ ಇವರೇ ಜೀವಂತ ಉದಾಹರಣೆ. ಮುಪ್ಪು ದೇಹಕ್ಕೆ ಬರಬಹುದು, ಆದ್ರೆ ಮನಸ್ಸಿಗೆ ಬರಲ್ಲ ಎಂಬ ಸಂದೇಶವನ್ನ ತಮ್ಮ ಕೃಷಿ ಬದುಕಿನ ಮೂಲಕ ಸಾರುತ್ತಿರುವ ಮೋಲಿ ಇಂದಿನ ಯುವ ಪೀಳಿಗೆಗೆ ನಿಜವಾದ ಸ್ಫೂರ್ತಿ, ಮಾದರಿಯಾಗಿದ್ದಾರೆ. ಶಿವಪ್ರಸಾದ್ ಬೊಳ್ಳಾಜೆ, ನಮ್ಮ ಕುಡ್ಲ 24x7 ಮಂಗಳೂರು.